ಗೋರಕ್ಷಕ ಶಿವುಉಪ್ಪರ್ ಸಾವಿನ ಹತ್ಯೆಯ ನ್ಯಾಯಾಂಗ ತನಿಖೆ ಆಗ್ರಹಿಸಿ ಪುತ್ತೂರು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಪ್ರತಿಭಟನೆ ಗುರುವಾರ ಸಂಜೆ ನಗರದ ಬಸ್ ನಿಲ್ದಾಣದ ಸಮೀಪದಲ್ಲಿ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಹಿಂದೂ ಜಾಗರಣ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಉಲ್ಲಾಸ್ ಕೆಟಿ ಮಾತನಾಡಿ, ಗೋರಕ್ಷಕ ಶಿವುಉಪ್ಪರ್ನನ್ನು ಮತಾಂಧ ವ್ಯಕ್ತಿಗಳು ವ್ಯವಸ್ಥಿತವಾಗಿ ಕೊಲೆಗೈದಿದ್ದು, ಇದನ್ನು ಪೊಲೀಸರು ರಾಜಕಾರಣಿಗಳು ಆತ್ಮಹತ್ಯೆ ಎಂದು ಬಿಂಬಿಸಲು ಹೊರಟಿದ್ದಾರೆ. ಆದರೆ ಮೆಡಿಕಲ್ ರಿಪೋರ್ಟ್ ಆತ್ಮಹತ್ಯೆ ಅಲ್ಲ ಎಂದು ತಿಳಿಸಿದ್ದು, ಕೊಲೆ ಮಾಡಿದ ವ್ಯಕ್ತಿಗಳನ್ನು ತಕ್ಷಣ ಬಂಧಿಸಬೇಕು. ಇಲ್ಲದಿದ್ದಲ್ಲಿ ರಾಜ್ಯದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂಬ ಎಚ್ಚರಿಕೆಯನ್ನು ನೀಡಿದರು. ಏನು ಹತ್ಯೆ ಆಗಿದೆ ಅದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ ಅನ್ನುವಂಥದ್ದು ಇಡೀ ರಾಜ್ಯದಲ್ಲಿ ಈ ರೀತಿಯಾಗಿ ಸುದ್ದಿ ಹಬ್ತಾ ಇದೆ. ಅನೇಕ ಕಡೆ ಅದಕ್ಕೆ ಪ್ರತಿಭಟನೆಗಳು ನಡೀತಾ ಇದೆ. ನಾಳೆ ಮುಧೋಳದಲ್ಲ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆ ನಡೀತದೆ. ಈಗಾಗಲೇ ಪೊಲೀಸ್ನವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ದಾರೆ SP ಅವರಲ್ಲಿನ ಕೋರ್ಟ್ನಲ್ಲಿ ನಾವು ಇನ್ನೊಂದು ವಾರದಲ್ಲಿ. ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಮಾತನಾಡಿ, ಇದೊಂದು ಕೊಲೆ ಎಂದು ಕೊಲೆಯಾದ ಕೆಲವೇ ದಿನಗಳ ಹಿಂದಿನ ವಿಡಿಯೋ ಸಂಭಾಷಣೆಯಲ್ಲಿ ತಿಳಿದು ಬಂದಿದೆ. ಆದರೂ ಪೊಲೀಸರು ರಾಜಕಾರಣಿಗಳು ಆತ್ಮಹತ್ಯೆ ಎಂದು ಹೇಳ ಹೊರಟಿದ್ದಾರೆ. ಭ್ರಷ್ಟ ರಾಜಕಾರಣಿಗಳು ತಿಳಿದುಕೊಳ್ಳಬೇಕೇನೆಂದರೆ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಹತ್ಯೆ ಮಾಡಿದ ಕೇರಳದ ಮತಾಂಧ ವ್ಯಕ್ತಿಗಳನ್ನ ಇನ್ನೊಂದು ವಾರದಲ್ಲಿ ತಕ್ಷಣ ಬಂಧಿಸಬೇಕು. ಹತ್ಯೆಯ ಕುರಿತು ನ್ಯಾಯಾಂಗ ತನಿಖೆ ಆಗಬೇಕು. ಶಿವುಉಪ್ಪರ ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಅವರು ಆಗ್ರಹಿಸಿದರು. ಅದಕ್ಕೋಸ್ಕರ ನಮ್ಮೆಲ್ಲರ ಆಶಯ, ಒಪ್ಪರಳ ಆಗ್ರಹ ಇರುವಂತದ್ದಿಷ್ಟೇ, ಇದು ನ್ಯಾಯಾಂಗ ತನಿಖೆ ಆಗಬೇಕು. ಯಾವ ಕೊಲೆಯನ್ನ ಮಾಡಿರ್ತಕ್ಕಂಥ, ಹತ್ಯೆಯನ್ನ ಮಾಡಿರ್ತಕ್ಕಂಥ ಕೇರಳದ ಪಾತಕಿಗಳನ್ನ ವಾರದೊಳಗೆ ಬಂಧನ ಮಾಡಬೇಕು. ಶಿವುಉಪ್ಪರ್ ಕುಟುಂಬಕ್ಕೆ ಸರ್ಕಾರ 20 ಲಕ್ಷ ಪರಿಹಾರವನ್ನು ಕೊಡಬೇಕು. ಮುಂದಿನ ದಿವಸದಲ್ಲಿ ಕಠಿಣವಾಗಿರತಕ್ಕಂಥ ನ್ಯಾಯಾಂಗದ ವ್ಯವಸ್ಥೆ. ಪ್ರತಿಭಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ಚಿನ್ಮಯ್ ಈಶ್ವರಮಂಗಲ, ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ವಿಶ್ವನಾಥ ಗೌಡ, ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಸತೀಶ್ BS, ತಾಲೂಕು ಪ್ರಖಂಡ ಹರೀಶ್ ತೋಳ್ಪಡಿ, ಬಿಜೆಪಿ ಪ್ರಖಂಡ ಶರತ್ ಚಂದ್ರ, ಬಜರಂಗ ದಳದ ಜಯಂತ್, ಅಜಿತ್ ಹೊಸಮನೆ, ನ್ಯಾಯವಾದಿ ಜಯಾನಂದ, ಹಿಂದೂ ಜಾಗರಣ ವೇದಿಕೆಯ ರವಿದಾಸ್ ಶೆಟ್ಟಿ ಕಡಬ ಮತ್ತಿತರರು ಉಪಸ್ಥಿತರಿದ್ದರು.